ಅಣ್ಣ ಬೇಲಂಪಳ್ಳಿ ಶ್ರೀರಾಮ್ ಚೈತ್ರ ಪಟ್ಟಣ ಕಣಪಲ್ಲದರು. ಬೆಲ್ಲಂಪಳ್ಳಿ ಶ್ರೀರಾಮ ಚೈತ್ರ ಪರಮೇಶ್ವರ ಭಟ್ರ ಕೋಣಗಳು ಎರಡೂ ಕೈ ಬಿಟ್ಟು ಎರಡೂ ಕೈ. ಬೆಲ್ಲಂಪಳ್ಳಿ ಶ್ರೀರಾಮ ಚೈತ್ರ ಪರಮೇಶ್ವರ ಭಟ್ರ 2ನೇ ನಂಬರ್ನ ಕೋಣಗಳು. ಓಡಿಸಿದವರು ಕಂದಾವರ ಎಲ್ಲೂರು ಗಣೇಶ್ ಅವರು. ಊರ ಚಪ್ಪಾಳೆ ತಟ್ಟಲಿಕ್ಕೆ ಮಾತ್ರ ಅಭಿನಂದಿಸಾಗ. ಒಂದು ಕರಾವಳಿ ನೆಲದ ಈ ಒಂದು ಕಂಬಳವನ್ನ ಇವತ್ತು ಬೆಂಗಳೂರು ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ನಾವು ನಡೆಸ್ತಾ ಇದ್ದೀವಿ. ಇವತ್ತು ನಮ್ಮ ಜೊತೆಗೆ ನಮ್ಮ ಟಿವಿಯ ಸ್ಟಾರ್ ನಿರೂಪಕರಾದಂತಹ ನವೀನ್ ಅಣ್ಣ ಅವರು ನಮ್ಮ ಜೊತೆಗೆ ಇದ್ದಾರೆ. ಅಣ್ಣ, ಇವತ್ತು ನೀವು ಕರಾವಳಿಗರಾಗಿ ಕರಾವಳಿಯ ಹೆಮ್ಮೆ ಕಂಬಳವನ್ನ ಇವತ್ತು ರಾಜ್ಯಾದ್ಯಂತ, ವಿಶ್ವದಾದ್ಯಂತ, ದೇಶಾದ್ಯಂತ ನಾವು ತಗೊಂಡು ಹೋಗ್ಬೇಕು ಅನ್ನೋ ಒಂದು ಪ್ರಯತ್ನ ನಡೀತಾ ಇದೆ. ಸೊ ಇದ್ರ ಬಗ್ಗೆ ಕರಾವಳಿಗರಾಗಿ ನಿಮಗೆ ಎಷ್ಟು ಹೆಮ್ಮೆ ಇದೆ? ಕಂಬಳ ಅಂದ್ರೆ ಹಸಿರ ಬಸಿರಿಗೆ ಉಸಿರು ಕೊಡುವ ಕೆಸರು ಗದ್ದೆಯ ಅವಳಿ ಕರೆಗಳಲ್ಲಿ ನಡೆಯುವಂಥ ಒಂದು ಅದ್ಭುತವಾದಂತಹ ಕಲಾ ಪರಂಪರೆ, ಕ್ರೀಡಾ ಪರಂಪರೆ. ಬೆಂಗಳೂರು ನಮ್ಮ ರಾಜ್ಯದ ರಾಜಧಾನಿಯಲ್ಲಿ ರಾಜ ಮಹಾರಾಜ ಎನ್ನುವಂತಹ ಜೋಡು ಕರೆಯಲ್ಲಿ ಆಗ್ತಾ ಇರುವಂತಹ ಮೊಟ್ಟ ಮೊದಲ ಬಾರಿಯ ತುಳುನಾಡಿನಿಂದ ಹೊರತಾದಂತಹ ಕಂಬಳ ಅತ್ಯಂತ ಯಶಸ್ವಿಯಾಗಿ ಸಂಪನ್ನಗೊಳ್ತಾ ಇದೆ. 159 ಜತೆ ಕೋಣಗಳು, ಅಂದರೆ ನಮ್ಮೆಲ್ಲರ ನಿರೀಕ್ಷೆ